ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಆಸ್ಕರ್ ಫರ್ನಾಂಡಿಸ್ ಅವರು ಆಸ್ಪತ್ರೆಗೆ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಇಂದು ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಂಗಳೂರಿನ ಯನಪೋಯ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ. ಬಳಿಕ ಆಸ್ಕರ್ ಅವರ ಕುಟುಂಬಿಕರಿಗೆ ಧೈರ್ಯ ತುಂಬಿದ್ದಾರೆ. ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೊಂಕಣ್ ರೈಲ್ವೆ ಹೆದ್ದಾರಿ ಅಭಿವೃದ್ಧಿ ಸೇರಿದಂತೆ ಹಲವು ಅಭಿವೃದ್ಧಿಗೆ ಆಸ್ಕರ್ ಫರ್ನಾಂಡಿಸ್ ಅವರು ಕಾರಣಕರ್ತರು. ಒಂದು ಆದರ್ಶ ಮತ್ತು ವಿಶ್ವಾಸಾರ್ಹ ರಾಜಕಾರಣಿಗಳಲ್ಲಿ ಆಸ್ಕರ್ ಅವರು ಒಬ್ಬರು. ಬಹಳ ಸಾತ್ವಿಕ ಮತ್ತು ಸಜ್ಜನರಾಗಿರುವ ಅವರ ಬಗ್ಗೆ ವ್ಯಕ್ತಿಗತ ಗೌರವವಿದೆ. ಅವರು ಅನಾರೋಗ್ಯಕ್ಕೆ ತುತ್ತಾಗಿರುವುದು ಬಹಳ ನೋವು ತಂದಿದೆ. ಅವರು ಬಹುಬೇಗನೆ ಗುಣಮುಖರಾಗಿ ಬರಲಿ ಮತ್ತೆ ನಮ್ಮ ಜೊತೆ ಹೆಜ್ಜೆ ಇಡಲಿ ಎಂದು ಹೇಳಿದರು. ಅಭಿವೃದ್ಧಿ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇದ್ದಂಥ ಆಸ್ಕರ್ ಫರ್ನಾಂಡಿಸ್ ಅವರು ಇವತ್ತು ಅನಾರೋಗ್ಯ ಸ್ಥಿತಿಯಲ್ಲಿದ್ದಾರೆ ಮತ್ತು ತೀವ್ರ ನಿಗಾ ವಿಭಾಗದಲ್ಲಿರುವುದನ್ನು ನಾನು ಗಮನಿಸಿ ಬಂದೆ. ಒಂದು ಆದರ್ಶ ಮತ್ತು ವಿಶ್ವಾಸಾರ್ಹ ರಾಜಕಾರಣಿಗಳಲ್ಲಿ ನಮ್ಮ ಆಸ್ಕರ್ ಫರ್ನಾಂಡಿಸ್ ಅವರು ಒಬ್ಬರು. ಡಾಕ್ಟರ್ ವಿ ಎಸ್ ಆಚಾರ್ಯರು, ಟಿ ಎ ಪೈ ಅವರು, ಜನಾರ್ದನ ಪೂಜಾರಿಯವರು ಇವರಂಥ ಹಿರಿಯ ರಾಜಕಾರಣಿಗಳ ತಲೆಮಾರಿಗೆ ಸೇರಿದಂಥ ಒಂದು ಹಿರಿಯ ರಾಜಕಾರಣಿ. ಭಾಳ ಸಾತ್ವಿಕರು ಮತ್ತು ತುಂಬ ಸಜ್ಜನರು. ವ್ಯಕ್ತಿಗತವಾಗಿ ನನಗೆ ಅವರ ಬಗ್ಗೆ ತುಂಬ ಗೌರವವಿದೆ ಮತ್ತು ಅವರಷ್ಟೇ ಕಾಳಜಿ ಮತ್ತು ಪ್ರೀತಿಯನ್ನು ನನ್ನ ಮೇಲೆ ತೋರಿಸಿದಂಥ ಉದಾಹರಣೆಗಳನ್ನು ನಾನು ಗಮನಿಸಿದ್ದೆ. ಅಂಥ ಹಿರಿಯರೊಬ್ಬರು ಅನಾರೋಗ್ಯ ಪೀಡಿತರಾಗಿ ತೀವ್ರ ನಿಗಾ ವಿಭಾಗದಲ್ಲಿ ಇರುವುದು ನಮಗೆಲ್ಲರಿಗೆ ನೋವು ತಂದಿದೆ. ಈ ಹಿನ್ನೆಲೆಯಲ್ಲಿ ನಾನು ಅವರ ಕುಟುಂಬದವರಿಗೆ ಸಾಂತ್ವನ ಮಾತುಗಳನ್ನು ಹೇಳಿ ಬಂದೆ ಮತ್ತು ಅವರು ಬಹುಬೇಗ ಅವರ ಆರೋಗ್ಯ ಚೇತರಿಸಲಿ, ನಮ್ಮ ಜೊತೆಯಲ್ಲಿ ಹೆಜ್ಜೆ ಇಡುವಂಥ ಅವಕಾಶಗಳು ಸಿಗಲಿ ಅಂತೇಳಿ ಶ್ರೀದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ.